ಮಳಲಿ ಮಸೀದಿ ಕಮಿಟಿಯವರಲ್ಲಿ ಒತ್ತಾಯ ಹಾಗೂ ವಿನಂತಿ ಮಾಡ್ತಾ ಇದ್ದೇನೆ. ಆ ಜಾಗವನ್ನ ದಯವಿಟ್ಟು ಹಿಂದೂಗಳಿಗೆ ಬಿಟ್ಟು ಕೊಡಿ ಎಂದು, ಆ ಜಾಗ ಹಿಂದೂಗಳದ್ದು ಎಂದು ವಿಶ್ವ ಹಿಂದೂ ಪರಿಷತ್ ವಿಭಾಗೀಯ ಕಾರ್ಯದರ್ಶಿ ಶರಣ್ ಪಂಪೇಲ್ ಹೇಳಿಕೆ ನೀಡಿದ್ದಾರೆ. ಇಂದು ಮಳಲಿಯಲ್ಲಿ ನಡೆದ ತಾಂಬೂಲ ಪ್ರಶ್ನೆಯ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಜ್ಯೋತಿಷಿ ಗೋಪಾಲಕೃಷ್ಣ ಪಣಿಕ್ಕರ್ ಅವರು ನಡೆಸಿದಂತಹ ತಾಂಬೂಲ ಪ್ರಶ್ನೆಯಲ್ಲಿ ಇಲ್ಲಿ ದೇವತಾ ಸಾನ್ನಿಧ್ಯ ಇತ್ತು, ಅದರಲ್ಲೂ ಶಿವ ಸಾನ್ನಿಧ್ಯವಿತ್ತು. ಸಾವಿರಾರು ವರ್ಷದ ಹಿಂದೆ ಅಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಎಂಬಿತ್ಯಾದಿಯಾಗಿ ಕಂಡು ಬಂದಿದೆ. ಹಾಗಾಗಿ ಅದನ್ನ ನಮಗೆ ಬಿಟ್ಟು ಕೊಡಿ ಎಂದು ಮುಸಲ್ಮಾನ ಮುಖಂಡರು ಹಾಗೂ ಮಸೀದಿ ಕಮಿಟಿಯವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಎಂದು ಹೇಳಿದ್ರು. ಅಲ್ಲಿ ಶಿವನ ಸಾನ್ನಿಧ್ಯ ಇದೆ ಎನ್ನುವುದು ನಮಗೆ ದೃಢಪಟ್ಟಿದೆ. ಮುಂದೆ ಹೇಗೆ ಇದನ್ನ ನಾವು ಮುಂದುವರಿಸುವುದು ಎನ್ನುವುದು ಚಿಂತನೆ ಮಾಡಬೇಕಾಗಿದೆ ಎಂದು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಹೇಳಿದ್ದಾರೆ. ಇಲ್ಲಿ ತಾಂಬೂಲ ಪ್ರಶ್ನೆ ಇಟ್ಟಿರುವುದು ಯಾರ ವಿರುದ್ಧವೂ ಅಲ್ಲ ಎಂದು ಹೇಳಿರುವ ಸ್ಥಳೀಯ ಶಾಸಕ ವೈ ಭರತ್ ಶೆಟ್ಟಿ, ಸರ್ವೆ ಮಾಡಿದರೆ ಸತ್ಯತೆ ಗೊತ್ತಾಗ್ತದೆ ಎಂದು ಹೇಳಿದ್ದಾರೆ. ಕಳೆದ ಹಲವಾರು ದಿವಸಗಳಿಂದ ಅದು ನಮ್ಮದು ಹಿಂದೂಗಳ ಮಂದಿರ, ಅಲ್ಲಿ ದೇವತಾ ಸಾನ್ನಿಧ್ಯ ಇತ್ತು ಎಂಬಂತ ದೃಷ್ಟಿಯಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮನವಿಗಳನ್ನು ಮಾಡುವಂತ ಯೋಚನೆಯನ್ನು ಮಾಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ಆ ದೇವಸ್ಥಾನದಲ್ಲಿ, ಆ ಸಾನ್ನಿಧ್ಯದಲ್ಲಿ ದೇವತಾ ಸಾನ್ನಿಧ್ಯ ಇದೆಯಾ ಮತ್ತು ಯಾವ ದೇವರ ಅಲ್ಲಿ ಆರಾಧನೆ ಆಗ್ತಾ ಇತ್ತು ಎಂಬುದು ನಮಗೆ ಬೇಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಗೋಪಾಲಕೃಷ್ಣ ಪಣಿಕ್ಕರ್ ಕೇರಳದ ಪ್ರಸಿದ್ಧ ಜ್ಯೋತಿಷ್ಯರ ಮುಖಾಂತರ ನಾವು ತಾಂಬೂಲ ಪ್ರಶ್ನೆಯನ್ನು ಇವತ್ತು ಇಟ್ಟಿದ್ದೇವೆ. ಆ ತಾಂಬೂಲ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಇವತ್ತು ಗೊತ್ತಿದೆ, ಅಲ್ಲಿ ದೇವತಾ ಸಾನ್ನಿಧ್ಯ ಇತ್ತು, ಅದರಲ್ಲೂ ಶಿವನ ಆರಾಧನೆಯನ್ನು ಅಲ್ಲಿ ಮಾಡ್ತಾ ಇದ್ರು ಎಂಬಂತಹ ಒಂದು ಸತ್ಯಾಸತ್ಯತೆ ಇವತ್ತು ತಾಂಬೂಲ ಪ್ರಶ್ನೆಯಲ್ಲಿ ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಅಲ್ಲಿಯ ಯಾವ ಮಸೀದಿಯ ಕಮಿಟಿಯವರಿದ್ದಾರೆ, ನಾನು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆ ಜಾಗವನ್ನು ದಯವಿಟ್ಟು ಹಿಂದೂಗಳಿಗೆ ಬಿಟ್ಟು ಕೊಡಿ. ಆ ಜಾಗ ಹಿಂದೂಗಳದ್ದು. ಪುರಾತನ ಕಾಲದಲ್ಲಿ ನೂರಾರು ವರ್ಷಗಳ ಮುಂಚೆ ಅಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದರು, ದೇವತಾ ಸಾನ್ನಿಧ್ಯ ಇತ್ತು, ಇದು ಕಂಡು ಬಂದಿದೆ. ಹಾಗಾಗಿ ಅದನ್ನು ನಮಗೆ ಬಿಟ್ಟು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಲ್ಲಿಯ ಮುಸಲ್ಮಾನ ಮುಖಂಡರಿಗೂ ಅಲ್ಲಿಯ ಮಸೀದಿಯ ಕಮಿಟಿಯವರಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್, ಕೋರ್ಟಿಗೆ ಯಾವ ದಾಖಲೆ ಒಪ್ಪಿಸ್ತೀರಿ? ಇವತ್ತು ಕೋರ್ಟಲ್ಲಿ ಇದೆ. ನಾವು ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀವಿ. ನಾವು ಕೋರ್ಟಿಗೆ ಪ್ರಸ್ತುತವಾಗಿ ನಾವುಗಳು ತಾಂಬೂಲ ಪ್ರಶ್ನೆ ಇಟ್ಟಂತಹ ಚಿಂತನೆಗಳು ಯಾವುದು ಅಂತ ಕೇಳಿದ್ರೆ, ನಮಗೆ ಸಾನ್ನಿಧ್ಯ ಉಂಟಾ, ದೇವರ ದಯ ಉಂಟೋ, ಮತ್ತು ಆ ಸಾನ್ನಿಧ್ಯಗಳು ಹೇಗೆ ಮುಂದಕ್ಕೆ ನಮಗೆ ಒದಗಿ ಬರ್ತದೆ ಎನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಬಹಳ ಸ್ಫುಟವಾಗಿ ನಮಗೆ ಸಾನ್ನಿಧ್ಯ ಉಂಟು ಎನ್ನುವುದು ಚಿಂತನೆಯಾಯಿತು. ಸಾನ್ನಿಧ್ಯ ಉಂಟು ಅಂತ ಚಿಂತನೆಯಾದ ಸಂದರ್ಭದಲ್ಲಿ ನಾವು ಗಮನಿಸಲಿಕ್ಕಿರುವಂತದ್ದು, ಇದನ್ನು ಇನ್ನು ನಾವುಗಳು ಹೇಗೆ ವೃದ್ಧಿ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನು ನಾವುಗಳು ಮಾಡಿಕೊಂಡು ಹೋಗಬೇಕು ಎನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ಅದು ಭಜನೆ ಇರಬಹುದು ಅಥವಾ ದೀಪ ನಮಸ್ಕಾರಗಳಿರಬಹುದು, ಮತ್ತು ಅದಕ್ಕಿರುವಂತಹ ವಿಘ್ನಗಳ ನಿವಾರಣೆಗಾಗಿ ನಾವು ಗಣಪತಿ ಹೋಮ ಮಾಡ್ತೇವೆ. ಈ ಎಲ್ಲ ಸತ್ಕರ್ಮಗಳಿಂದ ನಾವು ಇನ್ನಷ್ಟು ಸಾನ್ನಿಧ್ಯವನ್ನ ಹತ್ತಿರಕ್ಕೆ ತಗೊಂಡು ಬರುವಂತಹ ಒಂದು ಪ್ರಯತ್ನಗಳು ನಡೆಯುತ್ತದೆ. ಆ ದೃಷ್ಟಿಯಿಂದ ನಮಗೆ ಸಾನ್ನಿಧ್ಯ ರಾಶಿ ಬಹಳ ಸ್ಫುಟವಾಗಿ ಬಂದಿದೆ, ಮತ್ತೆ ಸೌಹಾರ್ದತೆಗೂ ಇದು ಕಾರಣವಾಗಬಹುದು ಅನ್ನುವುದು ಕೂಡ ನಮಗೆ ಸಾನ್ನಿಧ್ಯ ರಾಶಿಯಿಂದ ಸ್ಫುಟವಾಗಿ ಬಂದಿದೆ. ನಮಗೆ ಈಗ ಪ್ರಸ್ತುತವಾಗಿರುವಂತಹ ಸನ್ನಿವೇಶ, ನಾವು ಮಾಧ್ಯಮಗಳಲ್ಲಿ ಅದನ್ನ ಕಂಡ ಸಂದರ್ಭದಲ್ಲಿ ಅವರಿಗೂ ಆ ಗಮನಗಳು ಹೋಗತ್ತೆ. ಹಾಗಾಗಿ ಅವರುಗಳು ಮಾಧ್ಯಮವನ್ನು ಗಮನಿಸ್ತಾರೆ. ಈ ಶಾಸ್ತ್ರವತ್ತು ನಾವು ಚಿಂತಿಸಿದ್ರಿಂದ ಅವರಿಗೂ ಆ ಗಮನಗಳು ಹೋಗುವುದರಿಂದ ಅವರುಗಳು ಕೂಡ ಒಂದು ಒಳ್ಳೆಯ ಭಾವನೆಗೆ ಬಂದು ಅದನ್ನು ಬಿಟ್ಟುಕೊಡುವ ಸಾಧ್ಯತೆಯೂ ಇದೆ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಒಂದು ಶಿವನ ಸಾನ್ನಿಧ್ಯ ಇದೆ ಎನ್ನುವುದು ಗೋಚರವಾಗಿದೆ. ಮತ್ತೆ ಹಿಂದಿನಿಂದ ವಾದಿರಾಜ ಗುರು ಸಾರ್ವಭೌಮರು ಓಡಾಟ ಮಾಡಿದಂತಹ, ಅವರು ತಪಸ್ವಿಗಳಾಗಿ ಈ ಮಣ್ಣಿನಲ್ಲಿ ಓಡಾಟ ಮಾಡಿದರ ಪರಿಣಾಮದ ಫಲವಾಗಿ ಇಲ್ಲಿ ಶಿವನ ಸಾನ್ನಿಧ್ಯವು ಮತ್ತೆ ದುರ್ಗೆಯ ಸಾನ್ನಿಧ್ಯವು ಮತ್ತೆ ಸ್ಕಂದ ಅರ್ಥಾತ್ ಸುಬ್ರಹ್ಮಣ್ಯನ ಸಾನ್ನಿಧ್ಯವು ಅದರಲ್ಲಿ ಇದೆ ಎನ್ನುವುದು ಸ್ಫುಟವಾಗಿ ಬಂದಿದೆ. ತಾಂಬೂಲ ಪ್ರಶ್ನೆ ಇಲ್ಲ, ಅದಕ್ಕಿಂತ ದೊಡ್ಡ ಯಾಗ ಪ್ರಶ್ನೆಗಳನ್ನು ಮಾಡಿಸುವಂಥ ವ್ಯವಸ್ಥೆ ಅವರಲ್ಲಿದೆ. ನಾವು ಸುಮ್ಮನೆ ಅವರಿಗೂ ಗೊತ್ತಿರುವಂಥ ವಿಷಯ. ಯಾರೆಲ್ಲ ಕೇರಳಕ್ಕೆ ಹೋಗಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿಸ್ತಾರೆ, ಯಾವ ರೀತಿ ಇದನ್ನು ಮಾಡ್ತಾರೆ, ವಿಜ್ಞಾನಗಳ ಹಿಂದೆ ಹೋಗ್ತಾರೆ, ಗೊತ್ತುಂಟಲ್ಲ. ಸಹಜ ಅವರು ಆ ರೀತಿಯ ಕೇಶವ ಕೃಪನ ಇದೊಂದು ಅಂತ ಹೇಳಬಾರ್ದು. ಜವಾಬ್ದಾರಿಯುತವಾಗಿ ನೋಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ನಂಬಿಕೆ.
ಪ್ರಶ್ನೆಗೆ RSS ಅವರು ನೀಡಿದಂತ ಸಂದೇಶವನ್ನ ಇವರು ಪಾಲನೆ ಮಾಡ್ತಾ ಇದ್ದಾರೆ. ಚುನಾವಣೆ ಅಸ್ತ್ರವನ್ನ ಇದನ್ನ ಬಳಸ್ಕೊಳ್ತಾ ಇದ್ದಾರೆ. ನಾನು ಆಗ ಹೇಳಿದಾಗೆ 2 ತಿಂಗಳ ಹಿಂದೆ ಇತ್ತಲ್ಲ ಇದೇ ಇಶ್ಯೂ, ಯಾವುದೇ ಸಮಸ್ಯೆ ಇರಲಿಲ್ಲ, ನಾವೇ ಹ್ಯಾಂಡಲ್ ಮಾಡ್ತಾ ಇದ್ವಿ, ಎಲ್ಲರೂ ಶಾಂತಿಯಿಂದ ಇದ್ದಾರೆ. ಈಗ ಯಾಕೆ ಇವ್ರು ಮಾತಾಡಿದ ನಂತರ ಸಮಸ್ಯೆ ಆಗ್ತಾ ಉಂಟು ವಿನಃ ಸಮಸ್ಯೆನೇ ಇಲ್ಲ ಈ ಜಾಗದಲ್ಲಿ. 2 ತಿಂಗಳಿಂದ ಏನಾಗಿದೆ? ಏನೂ ಸಮಸ್ಯೆ ಇಲ್ಲ. ಹಿಂದೂಗಳಲ್ಲಿ ಮುಸಲ್ಮಾನರಲ್ಲಿ ಏನು ಸಮಸ್ಯೆ ಇಲ್ಲ. ಈ ಒಂದು ಗೊಂದಲ ಏನಿತ್ತು ಅದನ್ನು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲ ರಾಜಕೀಯ ಪಕ್ಷದವರು ಸ್ವಲ್ಪ ವೋಟ್ ಬ್ಯಾಂಕನ್ನು ಕಣ್ಮುಂದೆ ಇಟ್ಕೊಂಡು ಮಾತಾಡಲಿಕ್ಕೆ ಮಾತುಕತೆ ಸ್ಟಾರ್ಟ್ ಮಾಡಿದಾಗ ಈ ರೀತಿಯ ವಾತಾವರಣ ಬರ್ತದೆ.